प्रवाह पावितस्थले कलेवलम्ब्य लम्बिताम्बुजङ्गतुङ्गमालिकां ढमड्ढमड्ढमन्निनादमड्ढमर्वयं चकार चण्डताण्डवं तनोतु न शिव शिवम् जटाकटाः सम्भ्रम भ्रमन्निलिम्पनिर्जरी विलोलवीचि वल्लरी विराजमानमूर्धनि धगद्धगद्धगज्ज्वलल्ललाटपट्टभावके किशोरचन्द्रशेखरे रति प्रदक्षिणम् सहस्रलोचन प्रवृत्य शेषलेख शेखर प्रसूलधूलितोरणी विदूसराङ्घ्रिपीठम् भुजङ्गराजमालया निबद्धजाटचूटक श्रियै चिराय जायतां चकोरबन्धुशेखर ललाटजल्वरज्वलद्धनञ्जय स्फुलिङ्गभावितीतपञ्चसायकं नमन्निलिम्पनायकं सुधामयूखलेखया विराजमानशेखरं महाकपालि सम्पदे शिरोजटानमस्कुता ವಾಗಣದೇವರಾದ ಶ್ರೀ ಸೋಮನಾಥ ದೇವರ ಪಾದಗಳಿಗೆ ಅಡ್ಡ ಬೀಳುತ್ತಾ ಕ್ಷೇತ್ರದ ಎಲ್ಲ ಪರಿವಾರ ದೇವರುಗಳಿಗೆ ದೈವಗಳನ್ನು ಸ್ಮರಿಸುತ್ತಾ ಇವತ್ತು ನಾವು ಸರ್ವಜನರ ಏಳಿಗೆಗಾಗಿ ಐಕ್ಯತೆಗಾಗಿ ಮತ್ತು ಈ ಕ್ಷೇತ್ರದ ಅಭಿವೃದ್ಧಿಯ ಚಿಂತನೆಗಾಗಿ ಅಭಿವೃದ್ಧಿಯನ್ನು ಮಾಡುವ ಕಲ್ಪನೆಯಿಂದ ನಾವು ಕಳೆದ ವರ್ಷ ಸಹ ಸಿಯಾಳ ಅಭಿಷೇಕವನ್ನು ಹಮ್ಮಿಕೊಂಡಿದ್ದೇವೆ. ಆ ಪ್ರಯುಕ್ತ ಸೋಮನಾಥ ದೇವರಿಗೆ ಸಿಯಾಳ ಅಭಿಷೇಕವನ್ನು ಮಾಡುವಂತಹ ಕಾರ್ಯಕ್ರಮಕ್ಕೆ ನಮ್ಮ ನಮ್ಮ ಕರ್ತವ್ಯ. ಮುಖ್ಯವಾಗಿ ನಮ್ಮ ಧಾರ್ಮಿಕ ಪರಿಷತ್ತಿನ ರಾಜ್ಯ ಸದಸ್ಯರಾದ ಪದ್ಮನಾಭ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸುತ್ತೇನೆ. ಅದೇ ರೀತಿ ಜಿಲ್ಲಾ ಧಾರ್ಮಿಕ ಪರಿಷತ್ತಿನ ಸದಸ್ಯರಾದ ಕೃಷ್ಣಗಟ್ಟಿಯವರನ್ನು, ಅದೇ ರೀತಿ ಈ ಕ್ಷೇತ್ರಕ್ಕೆ ತನ್ನದೇ ಆದ ಮಹತ್ತರವಾದ ಕೊಡುಗೆಯನ್ನು ನೀಡುತ್ತಾ ಬ್ರಹ್ಮಕಲಶೋತ್ಸವವನ್ನು ಮಾಡುವುದರ ಮುಖಾಂತರ ಕ್ಷೇತ್ರಕ್ಕೆ ಭದ್ರವಾದ ಬುನಾದಿಯನ್ನು ಹಾಕಿರುತ್ತಾ ರವೀಂದ್ರನಾಥ ರೈಯವರಿಗೂ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸುತ್ತೇನೆ. ಅದೇ ರೀತಿ ಇಲ್ಲಿ ಬಂದಂತಹ ಮುಖ್ಯವಾಗಿ ನಮ್ಮ ಕ್ಷೇತ್ರ ಯಾವುದೇ ಅಭಿವೃದ್ಧಿ ಆಗಬೇಕಾದ್ರೆ ನಮ್ಮ ಎಕ್ಸಿಕ್ಯೂಟಿವ್ ಆಫೀಸರ್ ಅವರು ಮುಖ್ಯ, ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಸಂಘದ ಅಧ್ಯಕ್ಷರಾದ ಚಿತ್ರವನ್ನು, ಅದೇ ರೀತಿ ನಮ್ಮ ಕ್ಷೇತ್ರದ ಎಲ್ಲ ಟ್ರಸ್ಟಿಗಳನ್ನು, ಭಗವತಿ ಕ್ಷೇತ್ರದ ಉಪಾಧ್ಯಕ್ಷರಾದ ಸುರೇಶ್ ಭಟ್ಮಗಳವರನ್ನು, ಅದೇ ರೀತಿ ಮುಖ್ಯವಾಗಿ ಇವತ್ತು ಭಜನೆಯಲ್ಲಿ ವಿಭಜನಾ ಭಜನಾ ಮಂಡಳಿಯ ಅಧ್ಯಕ್ಷರನ್ನು, ಅದೇ ರೀತಿ ನಮ್ಮ ದೇವರಾಜರನ್ನು ಮತ್ತು ಎಲ್ಲ ಈ ಕ್ಷೇತ್ರದ ಭಗವದ್ ಭಕ್ತರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ದೀಪ ಜ್ಞಾನದ ಸಂಕೇತ, ಕತ್ತಲಿನಿಂದ ಬೆಳಕಿನೆಡೆಗೆ, ಅಜ್ಞಾನದಿಂದ ಸುಜ್ಞಾನದೆಡೆಗೆ, ಕ್ಷೇತ್ರ ಅಭಿವೃದ್ಧಿಯ ಕಡೆಗೆ ಬೆಳಗುವಂತಹ ಒಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಕೆ ಮಾಡಿ करालभालवट्टिकादगद्धगद्धगज्ज्वलद्धरञ्जयाहुतीकृत प्रचण्ड पञ्चसायके हराधरेन्द्र नन्दिनी कुचाग्र चित्र पत्रकार कल्पनैक शिल्पिनी त्रिलोचने रतिर्मम नवीन मेघमण्डली निरुद्ध दुर्धर स्फुरद्भूनिशीतिनी तम प्रबन्ध बद्ध कन्दर निलिम्ब निर्झरीधरस्तनोतु कृत्ति सिन्धुर कलानिधान बन्धुर श्रियं जगद्गुरन्दर
प्रभावलं ಬೆಳಕಿನ ನಂತರ ಇಡೀ ಮಾಗಣೆಯ ಸರ್ವರಿಗೂ ಸುಖ ಆಯುರಾರೋಗ್ಯ ದೀರ್ಘಾಯುಷ್ಯ ದೇವರು ಕರುಣಿಸಬೇಕು. ಆ ಪ್ರಯುಕ್ತ ದೀಪವನ್ನು ಬೆಳಗಿಸಿದಂತಹ ನಮ್ಮ ಪದ್ಮನಾಭ ಕೋಟೆಯವರು ಒಂದು ಸಂದೇಶ. ಇವತ್ತು ಲೋಕ ಕಲ್ಯಾಣಕ್ಕಾಗಿ ಇವತ್ತು ಕಾರ್ಯಕ್ರಮವನ್ನು ನಮ್ಮ ಆಡಳಿತ ಸಮಿತಿಯ ಅಧ್ಯಕ್ಷರ ವಿಶ್ವನಾಥಿ ಹಾಗೆ ಊರಿನ ಎಲ್ಲ ಸಮಿತಿಯ ಸದಸ್ಯರು ಎಲ್ಲ ಸೇರಿಕೊಂಡು ಇವತ್ತು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಪ್ರಧಾನವಾದ ಸೇವೆ ಇವತ್ತು ನಮ್ಮ ದೇವಸ್ಥಾನದ ವತಿಯಿಂದ ನಡೆದುಕೊಂಡು ಸರ್ವರಿಗೂ ಆ ಸೋಮನಾಥ ದೇವರು ಒಳ್ಳೆಯದನ್ನ ಮಾಡಿದಂತ ಶಿವವನ್ನು ಹಾಕ್ತೇವೆ. ಶೀಲಾಭಿಷೇಕ ಆದ ಕೂಡಲೇ ದೇವರು ಯಾವ ನಮ್ಮ ಮನಸ್ಸಿನಲ್ಲಿ ನಾವು ಇಷ್ಟಾರ್ಥವನ್ನು ನೆನೆಸ್ತೇವೆ ಅದೆಲ್ಲ ಸಗವಾಗಿ ಮಾಡುವಂಥ ಒಂದು ಸಂಪ್ರದಾಯ. ಅದು ಸಂಪ್ರದಾಯದ ಮಾತ್ರ ಅಲ್ಲ, ಶಿವನಿಗೆ ಅತಿ ಪ್ರಿಯವಾದ ಮೇಲೆ ನೋಡಿ ಎಲ್ಲ ಊರಿನಲ್ಲಿ ಏನೋ ಅವಘಡ ಆದರೂ ಕೂಡ ಈ ಕ್ಷೇತ್ರ ಅಷ್ಟೊಂದು ಪವಿತ್ರವಾದ ಕ್ಷೇತ್ರ. ಸೋಮನಾಥ ಕ್ಷೇತ್ರವೆಂದರೆ ರುದ್ರಪಾದೆಯ ಒಂದು ಆಧಾರವಾಗಿಟ್ಟುಕೊಂಡು ಶಿವನ ನೆಲೆವಾಗಿ ಈ ಪ್ರದೇಶದಲ್ಲಿ ಯಾರಿಗೂ ಒಂದು ಅವಘಡ ಆದಂಥ ಒಂದು ಸಂದರ್ಭ ಇಲ್ಲಿ ಬರುವುದಿಲ್ಲ. ಆದ್ದರಿಂದ ಸೋಮನಾಥನ ಎಲ್ಲರನ್ನು ಕಾಪಾಡಿಕೊಳ್ಳುವಂಥ ಈ ಶುಭ ಸಂದರ್ಭದಲ್ಲಿ ಇಲ್ಲಿ ಜೀರ್ಣಾದರೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸಹಕರಿಸುತ್ತಾ ಈ ಕ್ಷೇತ್ರಕ್ಕೆ ಇನ್ನೂ ಅಭಿವೃದ್ಧಿಯಾಗಲಿ ಆ ಸೋಮನಾಥನ ನಮ್ಮೆಲ್ಲ ಅಡಿಸಲಿ ಎಂದು ದೇವರಿಗೆ ಬೇಡಿಕೊಳ್ತಾರೆ. ನಾನು ಮಾತನ್ನು ಮುಗಿಸ್ತೇನೆ. ನಾದಪ್ರಿಯ ಶಿವಲಿಂಗರು ವೇದಪ್ರಿಯ ಶಿವಲಿಂಗರು ನಾದಪ್ರಿಯನಲ್ಲ ವೇದಪ್ರಿಯನಲ್ಲ ಭಕ್ತಿಪ್ರಿಯ ಅಭಿಷೇಕ ಪ್ರಿಯ. ಈ ಶೀಲಾಭಿಷೇಕಕ್ಕೆ ಬಂದಂತಹ ಎಲ್ಲ ಭಗವದ್ಭಕ್ತರಿಗೆ ಆರೋಗ್ಯಪೂರ್ಣವಾದ ದೀರ್ಘಾಯುಷ್ಯ ಅಭಿಷೇಕ ದೇವರಿಗೆ ಪ್ರಾರ್ಥಿಸುತ್ತಾ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಕೊಡಬೇಕು. ಎಲ್ಲರೂ ಶೀಲಾಭಿಷೇಕದ ನಂತರ ಅನ್ನಸಂತರ್ಪಣೆ ಕಾರ್ಯಕ್ರಮಗಳು ನಾವು ಎಲ್ಲರೂ ಇತಿಹಾಸ ಪ್ರಸಿದ್ಧ ಶ್ರೀ ಸೋಮನಾಥ ದೇವರಿಗೆ ಸಾಷ್ಟಾಂಗ ನಮಸ್ಕರಿಸ್ತಾ ಇವತ್ತು ದೇವಸ್ಥಾನದ ವತಿಯಿಂದ ಹಾಗೂ ಊರಿನ ಎಲ್ಲರ ಭಗವದ್ಭಕ್ತರ ವತಿಯಿಂದ ಇವತ್ತು ಶೀಲಾಭಿಷೇಕವನ್ನು ನಮ್ಮ ದೇವಸ್ಥಾನದ ಇಲ್ಲಿ ಏರ್ಪಡಿಸಿದ್ದೇವೆ. ಲೋಕ ಕಲ್ಯಾಣಕ್ಕಾಗಿ ಇವತ್ತು ಶೀಲಾಭಿಷೇಕ ನೆರವೇರಲಿಕ್ಕೆ ಉಂಟು. ಈಗ ಉದ್ಘಾಟನೆ ಕಾರ್ಯಕ್ರಮ ಅದಕ್ಕೆ ಚಾಲನೆ ಕೊಟ್ಟಾಯಿತು. ವಿಶೇಷವಾಗಿ ಶಿವನಿಗೆ ಶೀಯಾಳ ಅಂದರೆ ಅಭಿಷೇಕ ಅಂದರೆ ಒಂದು ಅದಕ್ಕೆ ಮಹತ್ವ ಉಂಟು. ಇವತ್ತು ಅಭಿಷೇಕ ಲಿಂಗಕ್ಕೆ ತುಂಬ ಅಭಿಷೇಕದ ಮೂಲಕ ಇವತ್ತು ಅರ್ಪಣೆ ಆಗ್ತಾ ಉಂಟು. ಇವತ್ತು ಎಲ್ಲ ಊರಿನ ಮಾಗನೆ ಎಲ್ಲ ಸಮಾಜದವರನ್ನು ಸೇರಿಕೊಂಡು ಇವತ್ತು ಶೀಲ ಅಭಿಷೇಕ ನಡೀತಾ ಉಂಟು. ಇವತ್ತು ಅದಲ್ಲದೆ ಜೀರ್ಣೋದ್ಧಾರ ಕಾರ್ಯಕ್ರಮ ಕೂಡ ಇಲ್ಲಿ ನೆರವೇರ್ತಾ ಉಂಟು. ಈಗಾಗಲೇ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ತದನಂತರ ಬ್ರಹ್ಮಕಲಶ ಕೂಡ ಮುಂದಿನ ವರ್ಷಕ್ಕೆ ನಡೀಲಿಕ್ಕೆ ಉಂಟು. ಯಾಕೆಂದರೆ ಇವತ್ತು ಹೊಸ ಕಮಿಟಿ ರಚನೆ ಆಗಿದೆ, ಹೊಸ ಅಧ್ಯಕ್ಷರು ಹಾಗೆ ಜೀರ್ಣೋದ್ಧಾರ ಅಧ್ಯಕ್ಷರು ಕೂಡ ಇದ್ದಾರೆ. ಕೆಲಸ ಕೂಡ ಅತಿ ಶೀಘ್ರದಲ್ಲಿ ನಮ್ಮ ಶಾಸಕರ ಒಂದು ಸಚಿವರ ನೇತೃತ್ವದಲ್ಲಿ ನಡೀತಾ ಉಂಟು. ಇವತ್ತು ಎಲ್ಲ ಧರ್ಮದವರು ಕೂಡ ಇಲ್ಲಿಗೆ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ UT ಖಾದರ್ ಸಾಹೇಬರು ಸಹ ಹೆಚ್ಚಿನ ಒಂದು ಒಲವು ಇಲ್ಲಿ ಕೊಟ್ಟಿದ್ದಾರೆ. ಅದಲ್ಲದೆ ನಮ್ಮ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಎಷ್ಟೋ ದೇವಸ್ಥಾನ ಇದ್ದರೂ ಕೂಡ ನಮ್ಮ ಜಿಲ್ಲೆಯಷ್ಟು ಒಂದು ಶಿಷ್ಟಾಚಾರವಾಗಿ ಆಗುವಂಥ ದೇವಸ್ಥಾನ ಮತ್ತೊಂದಿಲ್ಲ. ಯಾಕೆಂದರೆ ಇಲ್ಲಿನ ಜನರು ಕೂಡ ಹಾಗೆ ಅಷ್ಟು ಒಂದು ಶಿಷ್ಟಾಚಾರವನ್ನು ನಾವು ಧಾರ್ಮಿಕ ನೆಲೆಯಲ್ಲಿ ನಾವು ಹೆಚ್ಚಿಗೆ ಒತ್ತು ಕೊಡ್ತೇವೆ. ನಾವು ರಾಜ್ಯದ 36,000 ದೇವಸ್ಥಾನವನ್ನು ನೋಡಿದರೆ ನಮ್ಮ ಜಿಲ್ಲೆಯಷ್ಟು ಒಂದು ಶ್ರದ್ಧಾಭಕ್ತಿಯಲ್ಲಿ ಆಚರಣೆ ಮಾಡುವ ಒಂದು ಜಿಲ್ಲೆ ಮತ್ತೊಂದಿಲ್ಲ. ಯಾಕೆಂದರೆ ಹೋದ ಸಲ ನಾವು ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶ ಎಷ್ಟೋ ನೋಡಿದೆವು. ಈ ಸಲ ಕೂಡ ಅಷ್ಟಕ್ಕೆ ಉಂಟು. ಯಾಕೆಂದರೆ ಇವತ್ತು ಇಲ್ಲಿ ಸೋಮನಾಥ ಕ್ಷೇತ್ರ ಇರ್ಬೋದು, ಹಳೆಕೋಟೆ ಮಾರಿಯಮ್ಮ ಇರ್ಬೋದು, ತುಂಬ ಪೊಳಲಿ ಇರ್ಬೋದು. ಬರುವ ವರ್ಷಕ್ಕೆ ಕೂಡ ಈ ಕಡೆ ಈಗಲೇ ಒಂದು ಜೀರ್ಣೋದ್ಧಾರ ಕಮಿಟಿ ಕೂಡ ರಚನೆಯಾಗಿ ಆಗ್ತಾ ಉಂಟು. ಈಗ ಹೆಚ್ಚಿಗೆ ಒಂದು ಕೆಲಸಗಳು ಧಾರ್ಮಿಕ ನೆಲೆಯಲ್ಲಿ ಆಗ್ತಾ ಉಂಟು. ಇವತ್ತು ನಾವು ಎಲ್ಲ ಸಮಾಜದವರನ್ನು ಒಟ್ಟಿಗೆ ಸೇರಿಸಿಕೊಂಡು ಇವತ್ತು ನಾವು ಇಲ್ಲಿಗೆ ಒಂದು ಜಾತಿ ಮತ ನೋಡೋದಿಲ್ಲ. ಇವತ್ತು ಹಿಂದಿನ ಇತಿಹಾಸ ನಾವು ತೆಗೆದುಕೊಂಡ್ರೆ ನೋಡ್ಬೋದು. ಶಬರಿಮಲೆ ಇತಿಹಾಸ, ಬಪ್ಪನಾಡು ಕ್ಷೇತ್ರದ ಬಪ್ಪಬೇರಿ ಇತಿಹಾಸ, ಇಲ್ಲಿ ಒಂದು ನಮ್ಮ ಇಲ್ಲಿ ಬದಿಯಲ್ಲಿ ಒಂದು
ನಮ್ಮ ಉದ್ಯಾವರ ಕ್ಷೇತ್ರವನ್ನು ನೋಡಿದರು. ಎಲ್ಲ ಅಷ್ಟು ನಾವು ಧಾರ್ಮಿಕ ನೆಲೆಯಲ್ಲಿ ಎಲ್ಲ ಸಮಾಜವನ್ನು ಒಟ್ಟಿಗೆ ಸೇರಿಸ್ಕೊಂಡು ಲೋಕ ಕಲ್ಯಾಣಕ್ಕೆ ಎಲ್ಲ ಸಾಮರಸ್ಯದ ಜೀವನ ಒಳ್ಳೆಯದಾಗಬೇಕಂತ ಹೇಳಿ ಇವತ್ತು ಎಲ್ಲರ ನಾಡಿನ ಜನರ ಎಲ್ಲ ಶೀಲಾಭಿಷೇಕ ಇದು ಈ ಶಿವನ ಇಲ್ಲಿ ದೇವಸ್ಥಾನ ಅಂತ ಎಲ್ಲ ಕ್ಷೇತ್ರದಲ್ಲಿ ಈಗ ನಡೀತಾ ಉಂಟು. ಇದಕ್ಕೆ ಹೆಚ್ಚಿಗೆ ನಮ್ಮ ಟ್ರಸ್ಟಿನವರು ಒಂದು ಹೆಚ್ಚು ಶ್ರಮ ಕೊಟ್ಟು ಇವತ್ತು ಮಾಡಿದ್ದಾರೆ. ಎಲ್ಲರಿಗೂ ಸೋಮನಾಥ ದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಶುಭವನ್ನು ಆಶಿಸ್ತೇನೆ. ಅದೇ ಇವತ್ತು ನಾವು ಲೋಕ ಕಲ್ಯಾಣಕ್ಕೋಸ್ಕರ ಸ್ವಾಮಿ ಸೋಮನಾಥನಿಗೆ ಶೀಲಾಭಿಷೇಕವನ್ನು ಅರ್ಪಣೆ ಮಾಡ್ತಿದ್ದೇವೆ. ಅದೇ ಮುಂದಿನ ದಿನಗಳಲ್ಲಿ ನಡೆಯುವ ಜೀರ್ಣೋದ್ಧಾರ ಕೆಲಸ ಹಾಗೆ ಬ್ರಹ್ಮಕಲಶೋತ್ಸವ ಮುಂದಿನ ವರ್ಷ ನಾವು ಬ್ರಹ್ಮಕಲಶೋತ್ಸವ ನಡೆಸಬೇಕೆಂದೇಳಿ ನಾವು ಯೋಚಿಸ್ತಿದ್ದೇವೆ. ಅದರ ದಿವಸದಲ್ಲಿ ನಾವು ಬ್ರಹ್ಮಕಲಶ ಸಮಿತಿಯನ್ನು ಕೂಡ ಇನ್ನು ಬರುವ ತಿಂಗಳು ನಾವು ಮಾಡಲಿಕ್ಕಿದ್ದೇವೆ. ಅದರ ಜೊತೆ ನಾವು ಬ್ರಹ್ಮರಥೋತ್ಸವಕರ ಸ್ವಾಮಿ ಸೋಮನಾಥನಿಗೆ ಅರ್ಪಣೆ ಮಾಡಲಿಕ್ಕಿದ್ದೇವೆ. ಬ್ರಹ್ಮರಥೋತ್ಸವ ಕೆಲಸ ಕೋಟೇಶ್ವರದಲ್ಲಿ ನಡೀತಿದೆ. ಇಲ್ಲಿ ಸಭಾಗೃಹದ ಕೆಲಸ ಭಾರಿ ಭರದಿಂದ ಸಾಗುತ್ತಿದೆ. ಹಾಗೆ ಮುಂದಿನ ದಿನಗಳಲ್ಲಿ ಪರಿವಾರ ದೈವಗಳಾದ ಮಹಾಗಣಪತಿ, ವಿಷ್ಣು ಹಾಗೆ ಶ್ರೀಕೃಷ್ಣ ಗುಡಿಗಳನ್ನು ಕೂಡ ನವೀಕರಣಗೊಳಿಸಿ ಮುಂದಿನ ವರ್ಷ ನಡೆಯುವ ಬ್ರಹ್ಮಕಲಶಕ್ಕೆ ನಾವು ಬಹಳಷ್ಟು ಯೋಜನೆಗಳನ್ನು ಹಾಕಿಕೊಂಡಿದ್ದೇವೆ. ಅದಕ್ಕೆ ಎಲ್ಲ ಭಕ್ತಾಭಿಮಾನಿಗಳ ಸಹಾಯ ಅನ್ನು ಕೋರುತ್ತಾ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷನಾಗಿ ನಾನು ನಿಯುಕ್ತಿಗೊಂಡಿದ್ದೇನೆ. ಆದಷ್ಟು ಎಲ್ಲ ಭಕ್ತರು ಇದಕ್ಕೆ ಸಹಕಾರವನ್ನು ಕೊಡಬೇಕಾಗಿ ವಿನಂತಿಸುತ್ತಾ ನನ್ನ ಎರಡು ಮಾತನ್ನು ನಿಲ್ಲಿಸ್ತೇನೆ. ಪ್ರವಾಹ ಭಾವಿತಸ್ಥಲೇ ಘರೇವಲಂಬ್ಯ ಲಂಬಿತಾಂಬುಜಂ ಮಟ್ಟಮರ್ವಯಂಚಕಾರ ಚಂಡತಾಂಡವಂ ತನೋತುರ ಶಿವ ಶಿವಂ ತಥಾಗತಾಃ ಸಂಭ್ರಮ ಭ್ರಮಣ್ಯಂ ಕಲರ್ಜರಿ ವಿಲೋಲವೀಚಿ ವಲ್ಲರಿ ವಿರಾಜಮಾನವರ್ಧನಜ್ವಲಲ್ಲಲಾಟ ಕಟ್ಟಭಾವಕೆ ಕಿಶೋರ ಚಂದ್ರಶೇಖರೇ ರತಿ ಪ್ರದಕ್ಷಿಣಂ पंचसायकं नवन्दिलिङ्गनायकं सुधामयूखले भया विराजमान श्रीकरं महागपाणि सम्पदे शिरोजगारस्तुता प्रचण्डपञ्चसायके हराहरेन्द्रनन्दिनी कुचाग्रचित्रपत्रकार कल्पनेकशिल्पिनी त्रिलोचने रतिर्ममा नवीनमेघमण्डले निरुद्धदुर्धरस्फुरद्भूनिशीतिनी तमप्रबन्धबद्धकन्दर निलिम्बनर्झरीधरस्तनोतु कृतिसिन्धुर धरानिधानबन्धुर श्रियं जगद्गुरम् प्रपञ्चकारिणा
सुन्दरं स्मरच्चिदं पुरच्चिदं भवच्चिदं मखच्चिदं गगच्चिदान्धकच्चिदं तमन्तकच्चिदं सर्वमङ्गला कलाकदं तमञ्जरी रसप्रवादमाधुरी विजृम्भणा मधुव्रतं स्मरान्तकं पुरान्तकं भवान्तकं मखान्तकं गजान्तकान्तकान्तकं तमन्तकान्तकं भजे रत्नैकल्पितमासनं हिमजले स्नानं च दिव्याम्बरं नानारत्नविभूषितं मृगमदा मोदाङ्कितं चन्दनं जाते चम्पकबिल्वपत्ररचितं पुष्पं च धूपं तथा दीपं देवदयानिधे पशुपते हृत्कल्पितं गृह्यताम् सौवर्णेन वरत्नखण्डरचिते पात्रे घृतं पायसम् भक्ष्यं पञ्चविधं पयोदधियुतं रम्भाफलं पानकम् शाकानामयुतं जलं रुचिकरं कर्पूरखण्डोज्ज्वलम्
नियतं तव विभो पूजां गृहाण प्रभो आत्मा त्वं विविजामहि सहचरा प्राणा शरीरं गृहं पूजा ते विषयो बभोगरचना निद्रा समाधिस्थितिः सञ्चारं तदैव प्रदक्षिणविधि स्तोत्राणि सर्वागिरो यद्यत् कर्म करोमि तत्तदखिलं शम्भो तवाराधनम् मानसं वापराधं विहितमविहितं वा सर्वमेतत् क्षमस्व जय जय करुणाब्धे श्रीमहादेव शम्भो जय जय करुणाब्धे श्रीमहादेव शम्भो श्रीमहादेव शम्भो श्रीमहादेव शम्भो श्रीमहादेव शम्भो करालभालवट्टिका दगद्दगद्दगज्ज्वल धनञ्जयाहुतीकृत प्रचण्ड पञ्चसायके हराधरेन्द्रनन्दिनी कुचाग्रचित्रपत्रकार कल्पनैकशिल्पिनी त्रिलोचने रतिर्मम नवीनमेघमण्डली निरुद्धदुर्धरस्फुरद्गूनिशीतिनी तमप्रबन्धबद्धकन्दर निलिम्बनिर्झरिधरस्तनोतु कृत्तिसिन्धुर कलानिधानबन्धुर श्रियं जगद्गुरन्दर प्रफुल्लनीलपङ्कज प्रपञ्चकारिमप्रभावलम्बिकण्टकन्दली रुचिप्रबद्धकन्दरं स्मरच्चिदं पुरच्चिदं भवच्चिदं मखच्चिदं गजच्चिदान्धकच्चिदं तमन्तकच्चिदं भजे अखर्व सर्वमङ्गला कलाकदम्बमञ्जरी रसप्रवाहमाधुरी विजृम्भणा मधुव्रतं स्मरान्तकं पुरान्तकं भवान्तकं मखान्तकं गजान्तकान्तकान्तकं तमन्तकं ಸರ್ವರ ಇಷ್ಟಾರ್ಥ ಸಿದ್ಧಿಗಾಗಿ ಐಕ್ಯತೆಗಾಗಿ ಮತ್ತು ಏಕತೆಗಾಗಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಮತ್ತು ಲೋಕ ಕಲ್ಯಾಣಕ್ಕಾಗಿ ಸರ್ವ ಜನರ ಆರೋಗ್ಯ ಪ್ರಾಪ್ತಿಗಾಗಿ ನಾವು ಈ ಸಿಯಾಳಾಭಿಷೇಕವನ್ನು ಹಮ್ಮಿಕೊಂಡಿದ್ದೇವೆ. ಕಳೆದ ಸಲ ಸಹ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡ ನಂತರ ಒಳ್ಳೆಯ ಮಳೆ ಬಂದಿದೆ, ಎಲ್ಲರಿಗೂ ರೈತರಿಗೂ ಖುಷಿಯಾಗಿದೆ. ಆ ಪ್ರಕಾರವಾಗಿ ಈ ಸಲವೂ ಸಹ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ಆ ಮೂಲಕ ಸರ್ವ ಜನರ ಇಷ್ಟಾರ್ಥ ಸಿದ್ಧಿಯಾಗಬೇಕು ಎನ್ನುವ ಕಲ್ಪನೆಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಕ್ಷೇತ್ರದಲ್ಲಿ ಪ್ರಗತಿ ಕಾರ್ಯ ನಡೆಯುತ್ತಿರುವುದು ನಮಗೆಲ್ಲರಿಗೂ ತಿಳಿದಂಥ ವಿಚಾರ. ಒಂದು ಸೋಮನಾಥ ಚಾವಡಿ ಸಭಾಭವನ ಮತ್ತು ಮುಂದಿನ ದಿನಗಳಲ್ಲಿ ಬ್ರಹ್ಮಕಲಶ, ಅದೇ ರೀತಿ ಬ್ರಹ್ಮರಥ ಮುಂತಾದ ಹಲವಾರು ಜನಪರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಅಭಿವೃದ್ಧಿ ಕಾರ್ಯಗಳು ನಡೆಯಲಿರುವುದರಿಂದ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಮಹತ್ತರವಾದ ಒಂದು ಕೊಡುಗೆಯನ್ನು ಇಟ್ಟು ಕ್ಷೇತ್ರಕ್ಕೂ ಮತ್ತು ಈ ಸಮಾಜದ ಎಲ್ಲರ ಅಭಿವೃದ್ಧಿಗೂ ಕ್ಷೇತ್ರದ ಅಭಿವೃದ್ಧಿಗೂ ಎಲ್ಲರೂ ಪಾತ್ರರಾಗಬೇಕಾಗಿ ಈ ಮೂಲಕ ನಾನು ಎಲ್ಲರ ಪರವಾಗಿ ಕ್ಷೇತ್ರದ ಪರವಾಗಿ ಭಿನ್ನವಿಸಿಕೊಳ್ಳುತ್ತೇನೆ. ಇವತ್ತು ಮೊದಲನೇದಾಗಿ ನಮ್ಮ 9 ಮಗನೆಯ ನಮ್ಮ ಊರಿನ ಮಹಾ ಶಕ್ತಿಯಾದ ಶ್ರೀ ಸೋಮನಾಥ ದೇವರನ್ನು ಮನಸಾರೆ ಪ್ರಾರ್ಥಿಸುತ್ತಾ ಮೊದಲನೇದಾಗಿ ನಮ್ಮ ಈ ಕ್ಷೇತ್ರದ ಎಲ್ಲ
ಭಕ್ತಾಭಿಮಾನಿಗಳು ಶ್ರೀ ಸೋಮನಾಥನು ಎಲ್ಲರನ್ನೂ ಆಶೀರ್ವದಿಸಲಿ. ಮತ್ತು ಏನು ನಮ್ಮ ಈ ನಾಡಿನಲ್ಲಿ ಕಷ್ಟ ಏನಿದೆ ಅದಕ್ಕೆ ಒಂದು ಒಳ್ಳೆಯ ರೀತಿಯ ಪರಿಹಾರ ಕೊಟ್ಟು ನಮಗೆ ಪ್ರಾಕೃತಿಕದಿಂದ ಯಾವುದು ಅನಾಹುತ ಆಗದಾಗೆ ಶ್ರೀ ಸೋಮನಾಥನು ಎಲ್ಲರಿಗೂ ಅನುಗ್ರಹಿಸಲಿ. ಹಾಗೆಯೇ ಇವತ್ತು ನಾವು ಭಕ್ತರ ಒಂದು ಕೊಡುಗೆಯಿಂದ ಇವತ್ತು ಶ್ರೀ ಸೋಮನಾಥನಿಗೆ ಬೊಂಡಾಭಿಷೇಕದ ಶ್ರೀ ಕ್ಷೇತ್ರದ ಸಮಿತಿಯವರು ಇವತ್ತು ಮಾಡಿರುತ್ತಾರೆ. ಆ ಮಾಡಿದ ಸಮಯದಲ್ಲಿ ಅದರಲ್ಲಿ ಏನಾದರೂ ಸಮಿತಿಯಿಂದ ಲೋಪದೋಷ ಇದ್ದರೆ ಅದನ್ನು ಶ್ರೀ ಸೋಮನಾಥನು ಒಳ್ಳೆಯ ಒಂದು ಭಕ್ತರಿಗೆ ಒಳ್ಳೆಯ ರೀತಿಯಲ್ಲಿ ಎಲ್ಲ ಕಷ್ಟವನ್ನು ಪರಿಹರಿಸಿ, ಹಾಗೆಯೇ ಈ ಸಮಿತಿಯವರು ನಮ್ಮ ಭಕ್ತಾದಿಗಳು ಇವತ್ತು ನಮ್ಮ ಸೋಮನಾಥ ದೇವರ ಸ್ಥಾನವನ್ನು ಒಂದು ಒಳ್ಳೆಯ ರೀತಿಯ ಅಭಿವೃದ್ಧಿಯ ಒಂದು ಕನಸು ಕಂಡಿರ್ತಾರೆ. ಆ ಕನಸು ಏನು ಕಂಡಿದ್ದಾರೆ ಅದಕ್ಕೆ ಈಗ ಪೂರಕವಾಗಿ ಒಂದು ಹೆಜ್ಜೆಯನ್ನು ಇಟ್ಟಿರ್ತಾರೆ. ಆ ಹೆಜ್ಜೆ ಯಾವ ರೀತಿಯಲ್ಲಿ ಮುಂದೆ ಹೋಗಬೇಕಾದರೂ ಶ್ರೀ ಸೋಮನಾಥನ ನಮಗೆ ಆಶೀರ್ವಾದ ಅಗತ್ಯ. ಏನಿದ್ದರೂ ಯಾವ ಅಡಚಣೆ ಇಲ್ಲದೆ ಶ್ರೀ ಸೋಮನಾಥ ದೇವರನ್ನು ಈ ಜೀರ್ಣೋದ್ಧಾರ ಕಾರ್ಯವನ್ನು ಸುಸ್ಥಿರವಾಗಿ ನೆರವೇರಿಸಿ, ನಾವು ಸಮಿತಿಯವರು ಯಾವ ದಿನಾಂಕವನ್ನು ನಿರ್ಣಯಿಸಿರ್ತೇವೆ ಆ ದಿನದೊಳಗೆ ಮಾಡುವಂತೆ ಆಗಲಿ ಎಂದು ಹೇಳಿ ಆ ಸೋಮನಾಥನು ಎಲ್ರಿಗೂ ನಮ್ಮ ಎಲ್ಲ ಸಮುದಾಯದವರಿಗೂ ಒಳ್ಳೆಯ ರೀತಿಯಲ್ಲಿ ದೇವರ ಆಶೀರ್ವಾದ ಇರಲಿ. ಇನ್ನೊಮ್ಮೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ದೇವಸ್ಥಾನಕ್ಕೆ ಆಕರ್ಷಿಸುವಂತಾಗಲಿ ಅಂತೇಳಿ ನಮ್ಮ ದೇವಸ್ಥಾನವು ಇಡೀ ಭಾರತ ದೇಶದಲ್ಲಿ ಒಂದು ಕಾರ್ಣಿಕ ಕ್ಷೇತ್ರವಾಗಿ ಮೂಡಿ ಬರಲಿ ಅಂತ ಆ ಸೋಮನಾಥನಲ್ಲಿ ಪ್ರಾರ್ಥಿಸುತ್ತಾ ನನ್ನ ಎರಡನ್ನು ಮಾಡ್ತೀನಿ. ಐತಿಹಾಸಿಕ ಸೋಮನಾಥ ದೇವಸ್ಥಾನದ ಇಂದು ಸಿಹಳ ಅಭಿಷೇಕವನ್ನು ಮಾಡಿದ್ದೇವೆ. ಹಾಗಾಗಿ ಭಕ್ತರಲ್ಲಿ ನನ್ನ ವಿನಂತಿ ಏನೆಂದರೆ, ಇನ್ನು ಅಭಿವೃದ್ಧಿ ಕಾರ್ಯ ತುಂಬ ದೇವಸ್ಥಾನದಲ್ಲಿ ಆಗಲಿದೆ. ಅದಕ್ಕಾಗಿ ನಿಮ್ಮ ಸಹಕಾರವನ್ನು ಬೇಡುತ್ತಾ, ಹಾಗೂ ಸೋಮನಾಥ ದೇವರು ಎಲ್ಲರಿಗೂ ಸಮಾಜದ ಬಾಂಧವರಿಗೆ ಆರೋಗ್ಯ ದೀರ್ಘಾಯುಷ್ಯವನ್ನು ಕೊಟ್ಟು ಕಾಪಾಡಲೆಂದು ಸೋಮನಾಥನಲ್ಲಿ ಬೇಡುತ್ತಾ ನನ್ನ ಎರಡು ಮಾತನ್ನು ಇಲ್ಲಿಗೆ ಕೊನೆಗೊಳಿಸ್ತೇನೆ.